ಉಡುಪಿಯಲ್ಲಿ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಪಕ್ಷಾಂತರ ಮಾಡಿದ ಪ್ರಮೋದ್ ಮಧ್ವರಾಜ್ ಬಗ್ಗೆ ಟೀಕೆ ಮಾಡಿದ್ದಾರೆ. ಈ ಟೀಕೆಗೆ ಇದೀಗ ಪ್ರಮೋದ್ ಮಧ್ವರಾಜ್ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಇದುವರೆಗೆ 7 ಬಾರಿ ಪಕ್ಷವನ್ನ ಬದಲಿಸಿದ್ದಾರೆ. ಆದರೆ ನಾನು ಹುಟ್ಟಿನಿಂದ ಕಾಂಗ್ರೆಸ್ ಆಗಿದ್ದು ಈಗ ಬಿಜೆಪಿ ಸೇರಿದ್ದೇನೆ ಅಂತ ಉಡುಪಿಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ 1978ರಲ್ಲಿ ರೈತ ಸಂಘದಲ್ಲಿದ್ದರು. 1983ರಲ್ಲಿ ಭಾರತೀಯ ಲೋಕದಳ, ಸಮಾಜ ಪಕ್ಷ ಜನತಾದಳ, ಜಾತ್ಯತೀತ ಜನತಾದಳ, ಅಹಿಂದ ಸೇರಿಕೊಂಡ್ರು. ಸಿದ್ದರಾಮಯ್ಯ ಅಶಿಸ್ತಿನ ವಾತಾವರಣ ಸೃಷ್ಟಿ ಮಾಡಿ ಬಚಾವಾಗಿದ್ರು. ನಿಮಗೆ ಧೈರ್ಯ ಇದ್ರೆ ನೀವು ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬರಬೇಡಿ ಅಂತ ಘೋಷಿಸಿ ಅಂತ ಸವಾಲು ಹಾಕಿದ ಪ್ರಮೋದ್ ಸನ್ನಿವೇಶಕ್ಕೆ ಅನುಗುಣವಾಗಿ ದೇಶದಲ್ಲಿ ಪಕ್ಷಾಂತರ ಸಾಮಾನ್ಯ ಅಂತ ಹೇಳಿದ್ರು. ನನ್ನನ್ನ ಅಸಾಮಿ ಗಿರಾಕಿ ಅಂತ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಯಾಗಿದ್ದೆ. ಅವರ ಮಾತಿನ ಮೂಲಕ ಜನಸಾಮಾನ್ಯರ ಬಗ್ಗೆ ಸಿದ್ದರಾಮಯ್ಯ ಹೇಗೆ ಮಾತನಾಡಬಹುದು ಎನ್ನುವುದು ಗೊತ್ತಾಗಿದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ವಿರುದ್ಧ ಕೆಟ್ಟದಾಗಿ ಮಾತನಾಡಲು ಎಲ್ಲರಿಗೂ ಬರುತ್ತೆ. ತಂದೆ ತಾಯಿ ನನಗೆ ಸಂಸ್ಕಾರ ಸೌಜನ್ಯತೆ ಕಲಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಮೈತ್ರಿ ಸೀಟ್ ಆಗಿತ್ತು. ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರ ಉಳಿಸಲು ಸ್ವಾರ್ಥ ಸಾಧನೆ ಮಾಡಿದ್ರು. ಜೆಡಿಎಸ್ನಲ್ಲಿ ಟಿಕೆಟ್ ಪಡೆಯುವ ಮೊದಲು ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಪರವಾನಗಿ ಪಡೆದಿದ್ದಾನೆ. ಸಿದ್ದರಾಮಯ್ಯ ಅವರ ಸುಳ್ಳಿನ ಬಗ್ಗೆ ಆಕ್ಷೇಪ ಇದೆ, ಖಂಡಿಸುತ್ತೇನೆ ಅಂತ ಹೇಳಿದ್ರು. ಜೆಡಿಎಸ್ನಿಂದ ಹಣ ಪಡೆದಿದ್ದಾನೆ ಅಂತ ನನ್ನ ಬಗ್ಗೆ ಆರೋಪಿಸಿದ್ದಾರೆ. ಜೆಡಿಎಸ್ನಿಂದ ಬಂದ ಫಂಡ್ ಅನ್ನ ಜಿಲ್ಲಾ ಕಾಂಗ್ರೆಸ್ ಪಡೆದಿದೆ, ಎಲ್ಲ ಹಂಚಿಕೆ ಮಾಡಿದ್ದೇನೆ ಅಂತ ಬಿಜೆಪಿ ನಾಯಕ ಪ್ರಮೋದ್ ಮಧ್ವರಾಜ್ ತಿರುಗೇಟು ನೀಡಿದ್ದಾರೆ. ನಾನು ಟಿಕೆಟ್ ತಗೊಳ್ಳುವ ಮೊದಲು ನಾನು ಸಿದ್ದರಾಮಯ್ಯ ಅವರ ಹತ್ರ ಮತ್ತು ದಿನೇಶ್ ಗುಂಡೂರಾವ್ ಆಗಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹತ್ರ ನೋಡಿ, ಇಲ್ಲಿ ಜೆಡಿಎಸ್ ಕೊಟ್ಟಿದ್ದೀರಿ, ಇನ್ನು ಜೆಡಿಎಸ್ ಇಂದೇ ಅಭ್ಯರ್ಥಿ ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ವಿಚಲಿತರಾಗ್ತಾರೆ. ಒಬ್ಬ ಕಾಂಗ್ರೆಸ್ಸಿಗನಾಗಿ ನಾನು ಜೆಡಿಎಸ್ ನಲ್ಲಿ ಜೆಡಿಎಸ್ ಟಿಕೆಟ್ ನಲ್ಲಿ ಜೆಡಿಎಸ್ ಪಕ್ಷ ಒಪ್ಪಿದ್ರೆ ಸ್ಪರ್ಧೆ ಮಾಡಬಹುದಾ ಅಂತ ನಾನು ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಹತ್ರ ಪೂರ್ವ ಅನುಮತಿಯನ್ನ ಪಡೆದು ಅವರ ಅನುಮತಿಯನ್ನು ಪಡೆದು ನಾನು ಜೆಡಿಎಸ್ ಚಿಹ್ನೆ, ಯಾಕಂದ್ರೆ ಜೆಡಿಎಸ್ ನ ಬಿ ಫಾರ್ಮ್ ಕೊಡ್ಬೇಕಾದ್ರೆ ಆ ಬಿ ಫಾರ್ಮ್ ನಲ್ಲಿ ಪ್ರಿಂಟೆಡ್ ಇದೆ ತಾನು ಜೆಡಿಎಸ್ ನ ಸದಸ್ಯನಾಗಿದ್ದೇನೆ ಅಂತ. ನಾನು ಬಿ ಫಾರ್ಮ್ ಪಡ್ಕೊಂಡಾಗ ಟೆಕ್ನಿಕಲಿ ತಾಂತ್ರಿಕವಾಗಿ ನಾನು ಜೆಡಿಎಸ್ ನ ಸದಸ್ಯತನವನ್ನ ಪಡೆದಂತ ಆಗ್ತದೆ. ಆದ್ರೆ ನಾನು ಎಲ್ಲಿಯೂ ಜೆಡಿಎಸ್ ನ ಬಾವುಟ ಹಿಡಿದು ಸೇರ್ಪಡೆ ಆದಂತ ಕಾರ್ಯಕ್ರಮ ಎಲ್ಲೂ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಾನು ಇನ್ನೊಂದು ಪಕ್ಷದಲ್ಲಿ ನಿಲ್ಬೇಕಾದ್ರೆ ಕಾಂಗ್ರೆಸ್ ಏನ್ ಮಾಡ್ಬೇಕಾಗಿತ್ತು? ನಾನು ಉಚ್ಚಾಟನೆ ಮಾಡ್ಬೇಕಿತ್ತಲ್ಲ. ಯಾವುದೋ ಒಂದು ಬೇರೆ ಚಿಹ್ನೆಯಲ್ಲಿ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿಗೆ ಹೋಗಿ ನಿಂತ್ರೆ ಅವನನ್ನು ಉಚ್ಚಾಟನೆ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ಅದು ಯಾವುದನ್ನು ಮಾಡಿಲ್ಲ. ನನ್ನ ನಾಮಿನೇಷನ್ ಫೈಲ್ ಮಾಡುವಾಗ ಕಾಂಗ್ರೆಸ್ಸಿನ ಮಂತ್ರಿಗಳು KJ ಜಾರ್ಜ್, ಜಯಮಾಲ್ ಅವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಭವನದಿಂದಲೇ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ ಹೋದೆ. ಸಿದ್ದರಾಮಯ್ಯನವರೇ ಸ್ವತಃ ಚಿಕ್ಕಮಗಳೂರಿನಲ್ಲಿ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ಫೇಸ್ಬುಕ್ ನಲ್ಲಿ ಹಾಕಿದ್ದಾರೆ, ಪ್ರಮೋದ್ ಒಳ್ಳೆಯ ಜನ ಅಂತ. ಅದನ್ನ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಈಗ ಏಕಾಏಕಿಯಾಗಿ ಜನತಾದಳಕ್ಕೆ ಜೆಡಿಎಸ್ಗೆ ಸೇರಿದ್ದಾನೆ ಅಂತ ಸುಳ್ಳು ಹೇಳುವಂತದ್ದು, ಅದನ್ನ ನಾನು ಖಂಡಿಸ್ತೇನೆ. ಯಾಕಂದ್ರೆ ಅವರು ಜ್ಞಾನ ಇಲ್ಲದವರು ಮಾತಾಡಿದ್ರೆ ಅವರು ಅಜ್ಞಾನಿಗಳಂತ ಕರೀಬಹುದು. ಸಂಪೂರ್ಣ ಜ್ಞಾನ ಇದ್ದು ಸುಳ್ಳು ಹೇಳಿದ್ರಲ್ಲ ಉಡುಪಿಗೆ ಬಂದು, ಅದರ ಬಗ್ಗೆ ನನ್ನ ತೀವ್ರವಾದ ಆಕ್ಷೇಪ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.